ಫಲ ಈ ಭೂಮಿ ಡುಂಡು ತುಲ ಎ ಪೊಲ ಬಂಜಿಗೆ ಹಾಕೊಡ್ತಿ ಪಾಪ ಪುಣ್ಯದ ಫಲ ಈ ಭೂಮಿ ಡುಂಡು ತುಲ ಎ ಪೊಲ ಬಂಜಿಗೆ ಹಾಕೊಡ್ತಿ ತಪ್ಪು ಒತ್ತಲ್ಲ ಅನ್ಯಾಯೋನು ಕಟ್ಟುಪಾಡ್ಲ ಎ ಪೊಲ ಬಂಜಿಗೆ ಹಾಕೊಡ್ತಿ. ಮನೆಯಲ್ಲೇ ಕಾಲ ಕಳೀತಾ ಇರುವ ಜನರಿಗೆ ಒಂದಷ್ಟು ಮನೋರಂಜನೆಯ ಅಗತ್ಯವಿದೆ. ಇದನ್ನು ಅರ್ಥ ಮಾಡಿಕೊಂಡು ಜನರಿಗೆ ಇನ್ನಷ್ಟು ಮನೋಲ್ಲಾಸ ನೀಡುವ ನಿಟ್ಟಿನಲ್ಲಿ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತಾ ಇದೆ. ವೈವಿಧ್ಯಮಯ ಮನೋರಂಜನಾ ಕಾರ್ಯಕ್ರಮಗಳ ಮೂಲಕ ಭರ್ಜರಿ ಮನೋರಂಜನೆ ನೀಡಲು ಎಲ್ಲಾ ರೀತಿಯಲ್ಲೂ ಸಜ್ಜಾಗಿ ನಿಂತಿದೆ. ಇದಕ್ಕಾಗಿ ಈಗಾಗಲೇ ಅನೇಕ ಡ್ರಾಮಾಗಳ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಈ ಪೈಕಿ ಒಂದು ಡ್ರಾಮಾ ಅಂದ್ರೆ ಅದು ಬಂಜಿಗೆ ಹಾಕೊಡ್ಚಿ. ಹಾಗಾದ್ರೆ ಈ ನಾಟಕ ಹೇಗಿದೆ, ಯಾರೆಲ್ಲ ಕಲಾವಿದರು ಅಭಿನಯಿಸಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬಂಜಿಗೆ ಹಾಕೊಡ್ಚಿ. ನಾನು ಕವಿತಾ ಮಾಣಿ. ಪಾಪ ಪುಣ್ಯದ ಫಲ ಈ ಭೂಮಿ ಡುಂಡು ತುಲ ಎ ಪೊಲ ಬಂಜಿಗೆ ಹಾಕೊಡ್ತಿ ಪಾಪ ಪುಣ್ಯದ ಫಲ ಈ ಭೂಮಿ ಡುಂಡು ತುಲ ಎ ಪೊಲ ಬಂಜಿಗೆ ಹಾಕೊಡ್ತಿ ತಪ್ಪು ಒತ್ತಲ್ಲ ಅನ್ಯಾಯೋನು ಕಟ್ಟುಪಾಡ್ಲ ಎ ಪೊಲ ಬಂಜಿಗೆ ಹಾಕೊಡ್ತಿ. ಕರಾವಳಿಯ ಪ್ರಸಿದ್ಧ ವಾಹಿನಿ LS ಮೀಡಿಯಾ ಪ್ರವರ್ತಿತ ವಿ4 ನ್ಯೂಸ್ ಸಂಸ್ಥೆಯ ಮತ್ತೊಂದು ಗರಿ ಎಂಬಂತೆ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತಾ ಇದೆ. ಜನತೆಗೆ ಮನೋರಂಜನೆಯನ್ನ ನೀಡುವ ಸಲುವಾಗಿ ಈಗಾಗಲೇ ಅನೇಕ ರಿಯಾಲಿಟಿ ಶೋ, ವೆಬ್ ಸಿರೀಸ್ ಹಾಗೂ ಸಿನಿಮಾಗಳ ಶೂಟಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಮನೋರಂಜನೆಯ ಪಾಲಿಗೆ ಒಂದು ವಿನೂತನ ಸೇರ್ಪಡೆ ಅಂದ್ರೆ ಅದು ತುಳುನಾಡು ಕಂಡ ಪ್ರಸಿದ್ಧ ತಂಡಗಳ ನಾಟಕಗಳು. ಹೌದು, ವಿ4 ಸ್ಟ್ರೀಮ್ ಮೂಲಕ ಅನೇಕ ನಾಟಕಗಳು ಮೂಡಿಬರಲಿದ್ದು ಎಲ್ಲವೂ ಶೂಟಿಂಗ್ ಪ್ರಕ್ರಿಯೆಯನ್ನ ಮುಗಿಸಿದೆ. ಈ ಪೈಕಿ ಒಂದು ನಾಟಕದ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಕಾಲ ಬದಲಾವಣೆಯಾದಂತೆ ನಾವು ಕೂಡ ಬದಲಾವಣೆಯಾಗ್ತಾ ಇದ್ದೇವೆ. ಎಲ್ಲವೂ ಈಸಿಯಾಗಿ ಸಿಗಬೇಕೆಂಬ ಕಾತುರ. ಈ ನಿಟ್ಟಿನಲ್ಲಿ ವಿ4 ನ್ಯೂಸ್ ತನ್ನ ವಿ4 ಸ್ಟ್ರೀಮ್ ಎನ್ನುವ OTT ಮೂಲಕ ಅಂಗೈಯಲ್ಲಿ ಮನೋರಂಜನೆಯ ಮಹಾಪೂರವನ್ನ ಕೊಡಲು ಸಜ್ಜಾಗಿದೆ. ಕೊರೋನಾ ಮಹಾಮಾರಿಗೆ ಟಿವಿ ಸೀರಿಯಲ್, ರಿಯಾಲಿಟಿ ಶೋ, ಸಿನಿಮಾಗಳ ಭರಾಟೆ ಮಂಕಾಗಿದೆ. ಈ ನಿಟ್ಟಿನಲ್ಲಿ ವಿ4 ನ್ಯೂಸ್ ತನ್ನ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಆರಂಭಿಸಿದೆ. ಬೇರೆ ಬೇರೆ ಕಾರ್ಯಕ್ರಮಗಳು ಈ ಮೂಲಕ ಭರ್ಜರಿ ಮನೋರಂಜನೆ ನೀಡಲು ಎಲ್ಲಾ ರೀತಿಯಲ್ಲಿ ತಯಾರಾಗಿದೆ. ನಾಟಕ ಕರಾವಳಿಯ ಒಂದು ಜೀವನಾಡಿಯಾಗಿ ಬಿಟ್ಟಿದೆ. ಅದರಲ್ಲೂ ತುಳುನಾಡಿನ ಜನ ಈ ನಾಟಕವನ್ನ ಎದೆಯಲ್ಲಿಟ್ಟು ಪೋಷಿಸುತ್ತಾರೆ. ಅದಕ್ಕೆ ಸಾಕ್ಷಿ ಕರಾವಳಿಯಲ್ಲಿರುವ ನಾಟಕ ತಂಡಗಳು. ತುಳುನಾಡಿನಲ್ಲಿ ಇಂದಿಗೂ ಅನೇಕ ನಾಟಕ ತಂಡಗಳು ನಾಟಕವನ್ನ ಮಾಡಿ ಜನರನ್ನ ಮನೋರಂಜಿಸ್ತಾ ಇದೆ. ಈಗಾಗಲೇ ಅತ್ಯಧಿಕ ಪ್ರದರ್ಶನ ಕಂಡಿರುವ ತುಳುನಾಡಿನ ಪ್ರಸಿದ್ಧ ನಾಟಕಗಳ ಪೈಕಿ ಶಾರದಾ ಆರ್ಟ್ಸ್ ಐಸಿರಿ ಕಲಾವಿದರ್ ಮಂಜೇಶ್ವರ ಇವರಿಂದ ಗಡಿನಾಡ ಕಲಾನಿಧಿ ಕೃಷ್ಣ ಜಿ ಮಂಜೇಶ್ವರ ಸಾರಥ್ಯದಲ್ಲಿ ಚಲನಚಿತ್ರ ನಟ ಕುಸಲ್ ದರಸೆ ನವೀನ್ ಡಿ ಪಾಟೀಲ್ ನಿರ್ದೇಶನ, ಚಲನಚಿತ್ರ ನಟ ರಂಗದ ರಾಜೆ ಸುಂದರೈ ಮಂದಾರ ಅಭಿನಯದಲ್ಲಿ ಬಂಜಿಗೆ ಹಾಕೊಡ್ಚಿ ಎಂಬ ನಾಟಕ ಕೂಡ ಒಂದು ತುಳು ರಂಗಭೂಮಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ನಮಸ್ಕಾರ ಗೋಡೆ ಹಾಕಲೆ ಒಳ್ಳೆ ಕುಸುಮ ಆಲಿಜ್ಜ ಅಲೆ ಯಾರು ಪಂಡು ದೊಡೆ ಪಾಯ ಆಲಿಜ್ಜ ಏ ಜಗನ ದಾದಿ ಮದ್ದು ಐಟಿಜಿ ಚಕ್ಕು ದಾದಿ ನಿತ್ಯನಿ ಈರಂಜಿ ಪೋದು ಪೋದು ಆಜೆಂಟ್ ಮದುಕೇನು ಬರತ್ತ ಈರಂಜಿ ಬೇಕಡೆ ಕಾಸು ಕೊಡ್ತೆ ತಂದ್ರಂಗಿ ಎಂತದಾಗಿ ಈರಂಜಿ ಅವನಿ ಗಾದೊಂಡಿಗೆ ನಟ್ಟು ನಡೆ ಸೈತು ಮಾಡು ಸರ್ಟಿಫಿಕೇಟ್ ಮಾಡು ಅವನಿಗೆ ಎಂಕೆನ ಕಾಸು ಮುಖ್ಯ. ಕೇರಳ, ಕರ್ನಾಟಕ, ಮುಂಬೈ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರದರ್ಶನ ಕಂಡಿರುವ ಬಂಜಿಗೆ ಹಾಕೊಡ್ಚಿ ಎಂಬ ತುಳು ಹಾಸ್ಯಮಯ ನಾಟಕ ಇದೀಗ ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲಿದೆ. ಪ್ರೇಕ್ಷಕರ ಮನೋರಂಜಿಸಲಿದೆ. ಅಕ್ಕಂಜಿ ವಿಮಾನ ಅಂತ ಮಿತ್ತು ವಾಕ್ಯ ಆಗ್ತದೆ ಇದು ಓಳು ಚಪ್ಪಡ ಒಂದು ಆಲೋಚನೆ ಅಂದ ಅನ್ನ ವಿಮಾನ ಬತ್ತಿ ಸಾತಗನ್ನ ನಮ್ಮ ವಿಮಾನ ಮೂಳು ಚಪ್ಪದಗನ್ನ ಆಯ್ತಾ ಮೋನೆ ಆಮೆ ಇತ್ತು ಬೀಲ ಈಮೆ ತುಪ್ಪದೆ ಮೂಜಿ ತುಂದು ಮಲ್ಪುನನ್ನ ಮೂಜಿ ಜನಕ್ಕೆ ಪತ್ತು ಎಂಚಿನ ತೇಡೇನಿ ಓ ಲಾಮ ನಿಕ್ಕು ಸೇ ಉತ್ತಿಜ್ಲ ಹಾಗೆ ಮಿತ್ತಿತ್ತನ
ಒಂದು ವಿಮಾನ ಮಾತ ಕದಲಗ ಬೂಂದಾಗೆ ಅವು ತೇದೆ ತಿಮಿಂಗಿಲ ಮಾತ ಏ ಬೇ ಏನ ಕರ್ಮ ಕಲ್ಮದ ಬಂಜಿಗ ಹಾಕೊಡ್ಚಿ ಎಂಬ ತುಳು ಹಾಸ್ಯಮಯ ನಾಟಕ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನ ಕೂಡ ನೀಡ್ತಾ ಇದೆ. ಈ ಫೋನಾಗ ತಿಕ್ಕ ನಿಕ್ಕಿಯಾನ ಚಲ್ಮುಳಿ ಎತ್ತುಕೊಳ್ಪೆ ಚಲ್ಮುರಿ ಬಂಜಿಗ ಹಾಕೊಡ್ಚಿ ಎಂಬ ಹೆಸರು ಕೇಳಿದ ಕೂಡಲೇ ನೆನಪಾಗುವ ಹೆಸರು ತುಳು ರಂಗಭೂಮಿ ಕಂಡ ಮೇರು ನಟ ರಂಗದ ರಾಜೆ ಲಯನ್ ಸುಂದರ್ ರೈ ಮಂದಾರ ಅವರದ್ದು. ತನ್ನ ಅಭಿನಯ ಹಾಸ್ಯದ ಮೂಲಕ ಪ್ರೇಕ್ಷಕರ ಮನಗೆದ್ದಿರುವ ಸುಂದರ್ ರೈ ಅವರು ಈ ನಾಟಕದಲ್ಲಿ ಭರ್ಜರಿ ಹಾಸ್ಯದ ರಸದೌತಣ ಉಣಬಡಿಸಿದ್ದಾರೆ. ಆದಿಕವಿ ಚೆನ್ನಕೇಸರಿ ಪಂಕ್ತಿನ ಗೊತ್ತಿದ್ಯಾ? ಸಂಶಯನೇ ಸಂಕಬಸನ ಗೋಪಾಲ ಅಂತ ಮೊದಲನೇ ಸಂಶಯ ದಾಯಿಗೆ ನಾನು ಮತ್ತೆ ಅಡ್ಡೇ ತಿಂಗಳು ಪೆದ್ದಿನಿ ಈ ಅಲ್ಲಕೇನದ ನಾನು ಕೇಂದ್ರ ಕಾಲ ಬಂಡಾಗ ನಮ್ಮ ಸಂಶಯ ಎನ್ನುಂది ಆ ದೇವೇರು ಕೊರನತ್ತ ಅಂದ್ರೆ ದೇವೇಲೆಂದು ಮಲೆವು ಆ ದೇವೇಲೆಂದು ಗೊತ್ತಾವದ ಪ್ರಮುಖವಾಗಿ ಈ ನಾಟಕದಲ್ಲಿ ಇವರದ್ದು ಓರ್ವ ಕ್ಯಾಟರಿಂಗ್ ಸಂಸ್ಥೆಯ ಮ್ಯಾನೇಜರ್ ಪಾತ್ರ. ನಾಟಕದುದ್ದಕ್ಕೂ ತಮ್ಮ ಪಾತ್ರದ ಮೂಲಕ ಪ್ರೇಕ್ಷಕರನ್ನ ಸುಂದರ್ ರೈ ಮಂದಾರ ನಗಿಸ್ತಾ ಸಾಗಿದ್ದಾರೆ. ಇನ್ನು ಇವರ ಜೊತೆಯಲ್ಲಿಯೇ ಅನಿಲ್ ರಾಜ್ ಉಪ್ಪಳ ಕ್ಯಾಟರಿಂಗ್ ಸಂಸ್ಥೆ ಮಾಲಕರು. ಇವರಿಬ್ಬರ ಜೋಡಿ ನಾಟಕದಲ್ಲಿ ಮತ್ತಷ್ಟು ಮನೋರಂಜಿಸ್ತಾ ಇದೆ. ಅದು ಮಾತ ಐತಮ್ಮಳ ಅಲ್ದ ಉಂಟ ನಾನು ಪಂಪಿನ ಕೇಳಿ ಯಾಕೆ ಅವಕಾಶ ಕೊಡೋದು ಬಾತೇನೆ ತೆಂಪದ ಪಿಲವಲ್ಲು ಬೋದು ಕತ್ತಲೋದು ಮಾತ ತೂಪನ್ನ ಸಾಂಬಾಳು ಅಲ್ದ ಸಾಂಬಾರು ಅರ್ಧ ಸಾಂಬಾಳು ಅಲ್ದ ಸಾಂಬಾಳು ಅಲ್ದ ಅವೆಂದ ಬೊಕ್ಕ ಸಾಲು ಅಲ್ದ ಸಾರಿ ಅರ್ಧ ಸಾಲು ಅಲ್ದ ಮಳೆ ಸಾಲು ಅಲ್ದ ಬೊಕ್ಕನ ಪಪ್ಪದ ಮಿತ್ತು ಉಪ್ಪದ ಬೊಲ್ದು ಪಪ್ಪದ ಪೊದಿ ಬುದಿಯ ಒಪ್ಪ ಮದು ಉಪ್ಪಲಡು ಉಪ್ಪಲದು ಅನಿಲ್ ನಮ್ಮೆ ಬಾಬು ಬೊಲ್ದು ಪಪ್ಪದ ಮಿತ್ತು ಉಪ್ಪದ ಬೊಲ್ದು ಪಪ್ಪದ ಪೊದಿ ಬುದಿ ಅಣ್ಣ ಪಪ್ಪಡದ ಮಿತ್ತು ಉಪ್ಪಡ ಬುರ್ದು ಪಪ್ಪಡ ಪೊಡಿ ಹೊಡಿ ಪಪ್ಪದ ಮಿತ್ತು ಉಪ್ಪದ ಬೊಲ್ದು ಪಪ್ಪದ ಪೊದಿ ಬುದಿ ಪಪ್ಪಡದ ಮಿತ್ತು ಪಪ್ಪದ ಪೊಡಿ ಹೊಡಿ. ಬಂಜಿಗ ಹಾಕೊಡ್ಚಿ ಎಂಬ ತುಳು ಹಾಸ್ಯಮಯ ನಾಟಕ ಚಲನಚಿತ್ರ ನಟ ಕುಸಲ್ ದರಸೆ ನವೀನ್ ಡಿ ಪಾಟೀಲ್ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಕೈದಿ ಪರಾರಿ ಅಲ್ಲ ಅಜ್ಜದ ಪೊಲೀಸ್ ಹಾಕಲು ಕುದ್ದ ತಿಂದಿಲ್ಲ ಅಂತ ಅದೇ ಚಳ್ಳೆ ಹಣ್ಣು ಹಣ್ಣಿಂಚಿನಿ ಏ ನಮ್ಮ ದೇವಲೆ ನಿಕ್ಕಿತ್ತು ಚಳ್ಳೆ ಹಣ್ಣೊಂದು ಬಂದದಾದಂದು ಗೊತ್ತಿದ್ಯ ಮನೆ ಇದು ಚಳ್ಳೆ ಹಣ್ಣು ಹಂಚಿನ ನಾವು ನಿಕ್ಕ ಗೊತ್ತಿದ್ಯ ಚಳ್ಳೆ ಹಣ್ಣೊಂದು ಬಂದ ಅವು ನಂಕ ಮಾತೆಲೆಗಳ ತಿನ್ನೇನ ಹಾಕುಜಿ ಖಾಲಿ ಪೊಲೀಸ್ ತಕಲು ಮಾತ್ರ ತಿನ್ಪಿನ ಹಣ್ಣು ಅವು ಚಳ್ಳೆ ಹಣ್ಣು ಅವು ಎಂಚೋಕು ಈ ತಿನ್ಪಿನ ಹಣ್ಣು ಅವು ಬಾಳೆ ಹಣ್ಣು ಅದೇ ಚಳ್ಳೆ ಹಣ್ಣೊಂದು ಬಂದ ಅವು ಈ ಬಲ್ಲೆದು ಮಾತ ತಿಪ್ಪುನ ಹಣ್ಣು ಅಂತ ಅವು ಒಳ್ಳೆದ ಲೆಕ್ಕ ಚೊಳ್ಳೆ ಅದು ಬಲ್ಲೆದು ಮಾತ ಉಪ್ಪಿನ ಹಣ್ಣು ಅವು ಚಳ್ಳೆ ಹಣ್ಣು ತುಳುನಾಡಿನ ಪ್ರಸಿದ್ಧ ಕಲಾವಿದರುಗಳಾದ ಸುಂದರ್ ರೈ ಮಂದಾರ ಅವರು ಪುರಂದ್ರೈ ಎನ್ನುವ ಮುಖ್ಯ ಪಾತ್ರ ನಿರ್ವಹಿಸಿದ್ದು, ನಾಟಕದ ಕಥೆಯನ್ನ ನಟ ಜೆಪಿ ತುಮಿನಾಡು ರಚಿಸಿದ್ದಾರೆ. ಅನಿಲ್ ರಾಜ್ ಉಪ್ಪಳ ಅವರು ನಿತ್ಯನ ಪಾತ್ರದಲ್ಲಿ, ಜಗನಿವಾಸ್ ಶೆಟ್ಟಿ ಮಂಗಲ್ಪಾಡಿ ಅವರು ಜಗ್ಗು ಪಾತ್ರದಲ್ಲಿ, ಪುಷ್ಪರಾಜ್ ಬೊಳ್ಳಾರ್ ಅವರು ಗೋಪಾಲನ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಇಂಗ್ಲಿಷ್ ಎಂಕ್ಲ ಬರ್ಮುಣ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ಪೆ ಪಂಡದ ಕಾಸು ಬರ್ತದ ಮಲ್ಲ ಇನ್ನು ಅದ್ಭುತ ಹಾಸ್ಯ ಕಲಾವಿದ ರವಿ ರಾಮಕುಂಜ ಅವರು ರಾಘವನ ಪಾತ್ರದಲ್ಲಿ ಭರಪೂರ ಮನೋರಂಜನೆ ನೀಡಿದ್ದಾರೆ. ಅಶೋಕ್ ಬೇಕೂರು ಶೋಭಿಯ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಅಶ್ವಶೆಟ್ಟಿ ಬಗಂಬಿಲ ಸಂಜೀವನ ಪಾತ್ರಕ್ಕೆ ಜೀವ ತುಂಬಿದ್ದಾರೆ.
ಇನ್ನು ಪ್ರತೀಕ್ ಅತ್ತಾವರ ರೀತುವಿನ ಪಾತ್ರದಲ್ಲಿ ಸುರೇಶ್ ಸರಪಾಡಿ ನೇತ್ರಾವತಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇನ್ನು ಪಿಂಕಿರಾಣಿ ಅಶ್ವಶೆಟ್ಟಿ ಅವರು ಕುಸುಮನ ಪಾತ್ರವನ್ನು ನಿರ್ವಹಿಸಿದ್ದು, ತೇಜಸ್ವಿನಿ ಸನಿಲ್ ರವರು ಜಾನಕಿಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಇನ್ನು ಕವಿತಾ ಅವರು ಐಶ್ವರ್ಯ ಎನ್ನುವ ಪಾತ್ರದ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಮೊಬೈಲ್ ಉಲೈ ನೀಲು ಉಂದ ಇಜ್ಜ ಇಜ್ಜ ಉಂದ ಯಾನ್ ಬನ್ಪೆ ದತುಲೆ ಮನಿ ಬೆಲೆವಲ್ಲಿ ಸೈಲೆಂಟ್ ಪಿಲ್ಸ್ ದತುಕ ಓ ಲಾಮೋ ದೇವಿಲೆ ಈ ಮೊಬೈಲ್ ದುಲಿದಾಲ ಸದಾ ಒಂಜಿ ಲಡ್ಡು ಕೊದಪ್ಪನ ನೀಲುಂದ ರೆಡ್ ಕೊಡ ಬನ್ನಿ ಅವು ಎಂಚ ಪುರದ ಆತೆಲ್ಲ ಮೊಬೈಲ್ ರಡ್ಡು ಕೊಡಪ್ಪನ ನೀರೆಂಚ ಬತ್ತು ಈತೆಲ್ಯ ಮೊಬೈಲ್ ಸಕಿಲನ 25 ಪಿಚ್ಚಲು ಬತ್ತೊಂದಿಗೆ ಒಂಜಿ ಲಡ್ಡು ಕೊದಪ್ಪನ ನೀಲು ಬತ್ತಂದ ಇನ್ನು ಬಂಚಿಗೆ ಹಾಕುರ್ಚಿ ಎಂಬ ತುಳು ಹಾಸ್ಯಮಯ ನಾಟಕ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡ್ತಾ ಇದೆ. ಕ್ಯಾಟರಿಂಗ್ ಮೂಲಕ ಅದೆಷ್ಟೋ ಜನರಿಗೆ ಊಟ ಬಡಿಸುವ ಕಾಯಕವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಸಮಸ್ಯೆ ಬಂದಾಗ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಎಂಬ ಕಥಾ ಹಿನ್ನೆಲೆಯಲ್ಲಿ ನಾಟಕವು ರೂಪುಗೊಂಡಿದೆ. ಇನ್ನು ಕಲಾವಿದರಿಗೆ ಮೇಕಪ್ನಲ್ಲಿ ಪ್ರಸಾದ್ ಕೊಯ್ಲಾ, ಮ್ಯೂಸಿಕ್ನಲ್ಲಿ ಪ್ರವೀಣ್ ಕಾಣಿಯೂರು, ಸೆಟ್ಟಿಂಗ್ನಲ್ಲಿ ನಾಗೇಶ್ ಅತ್ತಾವರ, ಸೌಂಡ್ನಲ್ಲಿ ಅಶ್ರಫ್ ಸುಂಕದಕಟ್ಟೆ, ಲೈಟ್ಸ್ನಲ್ಲಿ ಜಿತೇಶ್ ಬಂದ್ಯೋಡು ಸಹಕರಿಸಿದ್ದಾರೆ. ಗಡಿನಾಟ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ ಅವರ ಸಮಗ್ರ ನಿರ್ವಹಣೆಯಲ್ಲಿ ನಾಟಕ ಮೂಡಿಬಂದಿದೆ. ನೋಡಿದ್ರಲ್ವಾ ವೀಕ್ಷಕರೇ, ಇದು ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ ಅನ್ನುವ OTT ಪ್ಲಾಟ್ಫಾರ್ಮ್ ಮೂಲಕ ಮೂಡಿಬರಲಿರುವ ವಿನೂತನವಾದ ಕಾರ್ಯಕ್ರಮದ ಬಗೆಗಿನ ಡೀಟೇಲ್ಸ್. ತುಳು ಭಾಷೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿನೂತನ ಪ್ರಯತ್ನ ಮೂಡಿಬರ್ತಾ ಇದೆ. ನಮ್ಮ ನೂತನ ಪ್ರಯತ್ನಕ್ಕೆ ನಿಮ್ಮ ಸಲಹೆ, ಸಹಕಾರ, ಪ್ರೋತ್ಸಾಹ ಸದಾ ಇರಲಿ ಅಂತ ಆಶಿಸ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ. ಫಲ ಈ ಭೂಮಿ ಡುಂಡು ತುಲ ಎ ಪೊಲ ಬಂಜಿಗೆ ಹಾಕೊಡ್ತಿ ಪಾಪ ಪುಣ್ಯದ ಫಲ ಈ ಭೂಮಿ ಡುಂಡು ತುಲ ಎ ಪೊಲ ಬಂಜಿಗೆ ಹಾಕೊಡ್ತಿ ತಪ್ಪು ಒತ್ತಲ್ಲ ಅನ್ಯಾಯೋನು ಕಟ್ಟು ಪಾಡ್ಲ